ಬೆಳ್ತಂಗಡಿ ಶಾಸಕನಾಗಿ ನಾನು ಹೇಳ್ತೇನೆ, ಕೆಂಪು ಕೋಟೆಯ ಮೇಲೆ ಭಗವಧ್ವಜವನ್ನ ಹಿಂದೂ ಸಮಾಜ ಹಾರಿಸುತ್ತೆ ಅಂತ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಶಿವಮೊಗ್ಗದ ಹರ್ಷ ಹತ್ಯೆ ಖಂಡಿಸಿ ಹಿಂದೂ ಜನಜಾಗೃತಿ ಸಮಿತಿ ನಡೆಸಿದ ಪ್ರತಿಭಟನೆಯಲ್ಲಿ ಹೇಳಿಕೆ ನೀಡಲಾಗಿದೆ ಎಂಬ ಮಾಹಿತಿ ಲಭಿಸಿದೆ. ಭಗವಧ್ವಜವನ್ನ ರಾಷ್ಟ್ರಧ್ವಜದ ಕೆಳಗೆ ಹಾರಿಸುತ್ತೇವೆ. ನಾವು ಭಗವಧ್ವಜ ಹಾರಿಸುವುದನ್ನ ಯಾವ ಪಾರ್ಟಿಯೂ ತಪ್ಪಿಸಲು ಸಾಧ್ಯ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಮಾಜದ ಸಂಕಲ್ಪ. ಭಗವಧ್ವಜ ಇಂದು ನಿನ್ನೆಯದಲ್ಲ. ಶಿವಾಜಿ ಮಹಾರಾಜರು ಇದೇ ಧ್ವಜವನ್ನ ಬಳಸಿದವರು. ಹಿಂದೂ ಹಾಗೂ ಭಾರತೀಯರ ಆದರ್ಶ ಮತ್ತು ಪ್ರೇರಣೆಯ ಸಂಕೇತ. ಕಾಂಗ್ರೆಸ್ನ ನೇರ ಕುಮ್ಮಕ್ಕಿನಿಂದ ಶಿವಮೊಗ್ಗದಲ್ಲಿ ಹರ್ಷನ ಕೊಲೆಯಾಗಿದೆ. ಹಿಂದೂ ಸಮಾಜದ ರಕ್ಷಣೆಗೆ ಅಂತಹ ಕೋಟ್ಯಾಂತರ ಹರ್ಷ ಕರ್ನಾಟಕದಲ್ಲಿ ಹುಟ್ಟಲಿದ್ದಾರೆ ಅಂತ ಹೇಳಿದ್ರು. ಹಿಜಾಬ್ ಬಗ್ಗೆ ಮಾತನಾಡಿ, ಸಿದ್ದರಾಮಯ್ಯ, ಡಿಕೆಶಿ, ನೀವು ತಾಕತ್ತಿದ್ರೆ ನೀವು ಹಿಜಾಬ್ ಅಥವಾ ಪರ ಇದ್ದೀರಾ ಎಂಬುದನ್ನು ಸ್ಪಷ್ಟಪಡಿಸಿ. ಡಿಕೆಶಿ ಅವರೇ ಹೇಳಿದ್ದಾರೆ, ಹಿಜಾಬ್ ಪರ ವಿರೋಧ ಹೇಳಿಕೆ ನೀಡಬೇಡಿ ಎಂದು. ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ವೇ ಅಂತ ಪ್ರಶ್ನಿಸಿದ್ರು. ನಿಮಗೆ ಅತ್ತ ಕಡೆ ಬ್ಯಾರಿಗಳ, ಇತ್ತ ಕಡೆ ಹಿಂದೂಗಳ ಓಟ್ ಬೇಕು. ಆ ಮತ ರಾಜಕಾರಣಕ್ಕೆ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಾ ಇದ್ದೀರಿ ಅಂತ ಹೇಳಿದ್ರು. ರಾಷ್ಟ್ರಧ್ವಜದ ಕೆಂಪು ಕೋಟೆದ ಮಿತ್ತೆ ಭಗವಧ್ವಜನ ರಾಪವೆಂದು ಪಂಡೇರೆಂದು ಪಂಡದೆ ಅಧಿವೇಶನ ಮೊಟಕುಗೊಳಿಸುವ ಚಿತ್ತ ಪ್ರಯತ್ನ ಮಾಡ್ತೀರಿ. ಬೆಳ್ತಂಗಡಿದ ಈ ಜನಜಾಗೃತಿ ಸಭೆಯ ಮೂಲಕ ಬೆಳ್ತಂಗಡಿದ ಶಾಸಕಿಯಾದ ಏನು ಪಂಪೆ ಕೆಂಪು ಕೋಟೆದ ಮಿತ್ತೆ ಭಗವಧ್ವಜನ ರಾಪಾವನ್ನೇ ಈ ಹಿಂದೂ ಸಮಾಜ ಅನ್ಕೊಂಡ್ಕೊನೆ ಈ ಸಂದರ್ಭದ ಪನಂದು ಹಿಂದೂ ಸಮಾಜ ಭಗವಧ್ವಜನ ಕೆಂಪು ಕೋಟೆದ ಮಿತ್ತೆ ರಾಪಾವನು ಅವ್ರು ರಾಷ್ಟ್ರಧ್ವಜದ ತಿರ್ತು ಎಂದು ಬಂದ್ಕೊನೆ ಈ ಸಂದರ್ಭದ ಪನಪೆ ರಾಷ್ಟ್ರಧ್ವಜದ ತಿರ್ತು ಈ ದೇಶದ ಹಿಂದೂ ಸಮಾಜದ ಭಗವಧ್ವಜನ ರಾಪಾವನೇನು ವಾ ಪಾರ್ಟಿಗಳ ತಪ್ಪಾರ ಸಾಧ್ಯ ಇಜ್ಜಿ ಅವು ಭಾರತೀಯ ಜನತಾ ಪಾರ್ಟಿದ ಸಂಕಲ್ಪ ಕಾಂಗ್ರೆಸ್ದ ಒಂಜಿ ಪ್ರೇರಣೆದ ಕುಮ್ಮಕ್ಕದ ಮೂಲಕ ಒಂದು ಹಿಂದೂ ಕಾರ್ಯಕರ್ತನ ಹತ್ಯೆ ಆತಂದ್ರೆ ಯಾನ್ ಈ ಸಂದರ್ಭದ ಪಂಪ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಅಂಚಿತ್ನ ಕೋಟ್ಯಾಂತರ ಹರ್ಷರ್ ನಕಲೆ ಈ ಕರ್ನಾಟಕದ ಪುಟ್ಟದು ಬರ್ತದೆ. ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟ ಮಲ್ಪ ನಾವು ಖಂಡಿತ ಅನ್ಕೊಂಡು ಡಿ.ಕೆ. ಶಿವಕುಮಾರ್ ಪನ್ಲೆ ನಿಖಿಲ ಹಿಜಾಬದ ಪರ ಇತ್ತಂದಾಣ ಹಿಜಾಬದ ಪರ ಅಂದ ಪನ್ಲೆ ಮುಸಲ್ಮಾನ ಮತದ ಮೂಲಕ ನಿಖಿಲ ಕೊಡರ ಅಧಿಕಾರಕ್ಕೆ ಬರ್ಪನೇನ ಈ ಕರ್ನಾಟಕದ ಹಿಂದೂಲು ಖಂಡಿತವಾದ ತೂಪ ಭಾರತೀಯ ಜನತಾ ಪಾರ್ಟಿನ ಕೊಡರ ಅಧಿಕಾರ ಕನಪನ ಚಿನ್ನ ಎದೆಗಾರಿಕೆ ಈ ಕರ್ನಾಟಕದ ಹಿಂದೂ ಸಮಾಜಗೊಂಡು